ಸಾರ್ವಜನಿಕರು ಅಪಘಾತದಲ್ಲಿ ಗಾಯಗೊಂಡರೆ ಅಥವಾ ಸಾವನ್ನಪ್ಪಿದರೆ ಅದಕ್ಕೆ ರಸ್ತೆಯಲ್ಲಿನ ಗುಂಡಿ ಹಾಗೂ ಜಂಗಲ್ ಸಮಸ್ಯೆ ಕಾರಣವಾದರೆ ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳನ್ನೇ ಹೊಣೆ ಮಾಡಲಾಗುತ್ತದೆ ಎಂದು ಡಿವೈಎಸ್ಪಿ ಕೆಎಸ್ ವೆಂಕಟೇಶ್ ನಾಯ್ಡು ಸ್ಪಷ್ಟಪಡಿಸಿದ್ದಾರೆ. ಮಧುಗಿರಿ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ವಾಹನ ಸವಾರರು ವಾಹನ ಇನ್ಸೂರೆನ್ಸ್ ಇಲ್ಲದೆ ಅಪಘಾತಕ್ಕೆ ಒಳಪಟ್ಟರೆ ಅದಕ್ಕೆ ವಿಮೆ ಬರುವುದಿಲ್ಲ. ರಸ್ತೆಯಲ್ಲಿ ಉಬ್ಬುಗಳು ಹಾಗೂ ಕ್ಯಾಟ್ ಐಸ್ ಅಳವಡಿಸಲು ಹಲವು ಬಾರಿ ಪಿಡಬ್ಲ್ಯೂಡಿ ಇಲಾಖೆಗೆ ತಿಳಿಸಿದರೂ ಕ್ರಮ ವಹಿಸಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ಪಿಡಬ್ಲ್ಯೂಡಿ ಇಲಾಖೆ ನಿರ್ಲಕ್ಷ್ಯ ರಸ್ತೆ ಅಪಘಾತ ಹೆಚ್ಚಾಗಲು ಕಾರಣವಾಗಿದ್ದು, ಸುರಕ್ಷತಾ ಸೌಲಭ್ಯ ಇಲ್ಲವಾದರೆ ಅಂತಹ ಅಪಘಾತ ಕೇಸಲ್ಲಿ ಇಲಾಖೆಯನ್ನ ಗುರಿಯಾಗಿಸಿ ಕೇಸು ದಾಖಲಿಸುತ್ತೇವೆ ಎಂದರು. ಸವಾರರು ಸಹ ನಿಮ್ಮ ಜೀವವನ್ನ ಬಲಿಕೊಟ್ಟು ಸಂಸಾರವನ್ನ ಅನಾಥ ಮಾಡಬೇಡಿ. ನಿಮ್ಮ ಜೀವಕ್ಕೆ ಬೆಲೆ ಇದ್ದು ಇದರಿಂದ ದೇಶದ ಮಾನವ ಸಂಪತ್ತು ಹಾಗೂ ಆರ್ಥಿಕ ಸಂಪತ್ತು ಕೂಡ ನಷ್ಟ ಆಗುತ್ತದೆ ಎಂದು ತಿಳಿಸಿದರು. ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ಇದ್ದರೂ ಸಾರ್ವಜನಿಕರಿಗೆ ಅಗತ್ಯ ರಕ್ಷಣೆ ನೀಡಲಾಗಿದೆ. ಆದರೂ ಈ ಬಾರಿ ಕಟ್ಟುನಿಟ್ಟಾಗಿ ಯಾರ ಮುಲಾಜಿಲ್ಲದೆ ಕೆಲಸ ಮಾಡುತ್ತೇವೆ. ಸಾರ್ವಜನಿಕರು ಕಾನೂನು ಉಲ್ಲಂಘನೆ ಮಾಡಿದರೆ ಕ್ರಮ ಖಂಡಿತ ಎಂದ ಅವರು, ಎಲ್ಲ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಹಾಗೂ ಅಗತ್ಯ ದಾಖಲೆ ಇಲ್ಲದೆ ಸಂಚಾರ ಮಾಡುವಂತಿಲ್ಲ. ಅಂತಹವರಿಗೆ ದಂಡ ಬೀಳುತ್ತೆ ಎಂದರು. ವರದಿ ಆಬೀದ್, ಮಧುಗಿರಿ. ಇಷ್ಟು ದಪ್ಪ ಮಿದಿಲು ಹೋಗಿ ರೋಡ್ ಮೇಲೆ ಬೀಳುತ್ತೆ. ನಂತರ ಅವ್ನು ಕೆಳಗೆ ಬರ್ತಾನೆ, ಹಿಂದ್ಗಡೆ ಪಿಲಿಯನ್ ಅವನ ಮುಂದ್ಗಡೆ ಆ ಕಡೆ ಹೋಗಿ ಇನ್ನೊಂದು ಗಾರ್ಡಿಂಗ್ ಮೆಟಲ್ ಗಾರ್ಡಿಂಗ್ ಹೊಡೆದು ಹೊರಗೆ ಬೀಳ್ತಾನೆ ಬೈಕ್ ಸಮೇತ. ಈ ಸ್ಪೀಡು, ಈ ನೆಗ್ಲಿಜೆನ್ಸು ಆಯ್ತಲ್ಲ, ಅವರೇನೋ ತಮಾಷೆಗೋ ಅಥವಾ ದುಡುಕಿಗೆ ಏನೋ ಮಾಡ್ತಾರೆ. ಬಟ್ ಸಮಾಜದ ಮೇಲೆ ಎಷ್ಟು ಅದರ ಪರಿಣಾಮ. ಫಸ್ಟ್ ಅವನ ಫ್ಯಾಮಿಲಿ, ನಂತರದಲ್ಲಿ ಸಮಾಜ, ಇವನ್ ನಮ್ಮ ದೇಶಕ್ಕೂ ಕೂಡ ಹೊರೆನೇ. ಅದು ಇನ್ಶೂರೆನ್ಸ್ ವಗೈರೆ ಅದು ಇದು ಬೇರೆ ಮಾಡೋ ಇಂಜಿನಿಯರ್ಸು ಅವನಲ್ಲಿ ಆಗೋದಲ್ಲೇ ಇನ್ನೂ ಬೇರೆ ಇದಾಯಿತು. ಈ ಥರ ಎಲ್ಲ ಆಗ್ತಾಯಿದೆ. ಈ ಕಾರಣಕ್ಕೋಸ್ಕರ ಮತ್ತೊಂದು ಸರಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲರಿಗೂ ಮ್ಯಾಕ್ಸಿಮಮ್ ಒಂದು ತಿಳುವಳಿಕೆ ಕೊಡಿ. ಈ ಸರಿ ಸ್ವಲ್ಪ ನಮ್ಮ ಮೂಮೆಂಟ್ ಕೂಡ ಅಗ್ರೆಸಿವ್ ಆಗೇ ಇರ್ತದೆ. ನಾವು ಹೇಳಿ ಬಡವರು ಅದು ಇದು ಅಂತಾರೆ. ಬಡವಾದ್ರೆ ನಡ್ಕೊಂಡು ಓಡಾಡಲಿ, ಬೇಡ ಅಂದರೆ ಯಾರು, ಬಸ್ ಇದೆ ಓಡಾಡಲಿ, ಆಯ್ತು. ಅದು ಬಿಟ್ಟು ವೆಹಿಕಲ್ಗಳು ಸರಿಯಾಗಿ ಡಾಕ್ಯುಮೆಂಟ್ ಇರಲ್ಲ. ನೆನ್ನೆ ಸಾಹೇಬರು ಹೇಳ್ತಾ ಇದ್ರು, ಯಾರೋ ಹೋಗಿದ್ರಂತ ಒಂದು ಕೇಸ್ ಆಗಿತ್ತು, ಅದರಲ್ಲಿ ಗಾಡಿಗೆ ಇನ್ಶೂರೆನ್ಸ್ ಎಲ್ಲ ಚೇಂಜ್ ಮಾಡ್ಕೊಡಿ. ಅದು SP ಸಾಹೇಬ್ರ ಹತ್ರಕ್ಕೆ ಹೋಗಿದ್ದಾರೆ. ಅಲ್ಲ, ಸಾಧ್ಯನಾ ಅದು? ಅದಲ್ಲ, ಸಚಿವರು ಅದಕ್ಕೆ ಅಂದ್ರಂತೆ, ಅವನು ಇದು ಮಾಡೋಕೆ ಇವನು ಜೈಲಿಗೆ ಹೋಗ್ತಾನೆ ಅಂತೇಳಿ ಮೀಟಿಂಗಲ್ಲಿ. ಅಂದರೆ ಎಲ್ಲರಿಗೂ ಅರಿವಿದೆ ನಮಗೆ, ಜನ ಅದನ್ನು ತಿಳ್ಕೊತಾ ಇಲ್ಲ. ಏನೋ ಆದಮೇಲೆ ಆಮೇಲೆ ನೋಡೋಣ, ಈ ಥರ ಒಂದು ನೆಗ್ಲಿಜೆನ್ಸು, ಉಡಾಫೆ, ಈ ಧೋರಣೆಗಳಿಂದ ಇದೊಂದು ತೀರಾ ಅತಿ ಆಗ್ತಾಯಿದೆ. ಪ್ರತಿದಿನವೂ ಸಾವುಗಳು ನೋಡ್ತಾ ಇದ್ದೀವಿ. ಪ್ರತಿದಿನವೂ ಒಂದಲ್ಲ ಒಂದು ಸ್ಟೇಷನ್ ಲಿಮಿಟ್ ವಿಸಿಟ್ ಮಾಡ್ತಾನೇ ಇದೆ. ಮೊನ್ನೆ ನೋಡಿದ್ರೆ ಇಲ್ಲಿ ನಮ್ಮ ಸಂಜೀವಪುರ ಗೇಟಲ್ಲಿ ಹೆಂಡತಿ ಕರ್ಕೊಂಡು ಹೋಗ್ತಾ TVS ಎಲ್ಲ ಸರ ಕೂತ್ಕೊಂಡಲ್ಲ, TVS ಚಕ್ರಕ್ಕೆ ಸೀರೆ ಸಿಕ್ಕಿ ಎಳೆದು ಒಂದೇ ಆ ಸ್ಪೀಡ್ ಎಳೆದ ಕೂಡಲೇ ಅಮ್ಮ ಹಿಂದಕ್ಕೆ ಬೀಳ್ತಾರೆ. ಒಂದೇ ಸರಿ ತಲೆ ಹೊಡೆದು ಅಲ್ಲೇ ರಕ್ತ ಸೋರಿ ಎತ್ಕೊಂಡ್ಬಂದು ಹಾಸ್ಪಿಟ್ಲಿಗೆ ಆಗುತ್ತೆ ಗಾಬ್. ಆಮೇಲೆ ಹೆಲ್ಮೆಟ್ ಹಾಕಲ್ಲ. ಅವರಿಬ್ರು ಹೆಲ್ಮೆಟ್ ಹಾಕಿದ್ರೆ ಉಳಿಯೋರು, ಡೆಫಿನೆಟಾಗಿ ಉಳಿಯೋರು. ಈಗ ನಾನು ಎಷ್ಟು ಕೇಸ್ ಹೇಳಿದ್ದೀನಿ, ಇಷ್ಟು ಕೇಸಲ್ಲಿ ಹೆಲ್ಮೆಟ್ ಹಾಕಿಲ್ಲ. 2021ರಲ್ಲಿ ಘೋರ ಪ್ರಕರಣಗಳು ಅಂದರೆ 304Aಗಳು ಡೆತ್ ಆಗಿರೋಂಥವು 129 ಆಗಿತ್ತು. 200 ಆಗಿತ್ತು. ಟೋಟಲ್ 329. ಆ 129ರಲ್ಲಿ 136 ಜನ ಸತ್ತಾರೆ. 2, 3 ಈ ಥರ ಹೋಗ್ತಾರೆ. ಆಯ್ತಾ? ಇಂಜರ್ಡು 318. ಆಯ್ತಾ? ಅಲ್ಲಿ 318 + 136 ಇಷ್ಟನ್ನು ಕೂಡ್ಕೊಂಡ್ರೆ ನಿಮಗೆ ಆ ವರ್ಷದ್ದು ಗೊತ್ತಾಗುತ್ತೆ. ಅದೇ ರೀತಿ 2022ರಲ್ಲಿ 158 ಫ್ಯಾಟಲ್ ಆಕ್ಸಿಡೆಂಟ್ಸ್ ಆಗಿತ್ತು. 190 ನಾನ್ ಫ್ಯಾಟಲ್ಲು. ಟೋಟಲ್ 348, ಅಂದರೆ 20 ಕೇಸ್ ಜಾಸ್ತಿ ಹಿಂದಿನ ವರ್ಷಕ್ಕಿಂತ. ಆದರೆ ಸತ್ತಿರೋರು 173 ಜನ, ಇಂಜರ್ಡು 412 ಇದೆ. 2, 3 ಈ ಥರ ಎಲ್ಲ ಮಾಡ್ತೀವಿ. ಈ ವರ್ಷ ಇಲ್ಲಿವರೆಗೂ ಆಗಸ್ಟ್ 16ವರೆಗೂ 88 ಕೇಸ್ ಆಗಿದೆ ಫ್ಯಾಟಲ್, ಅಂದರೆ ಡೆತ್ ಕೇಸ್. 152 ನಾನ್ ಫ್ಯಾಟಲ್ ಆಗಿದೆ. ಟೋಟಲ್ಲು 240. ತೀರ್ಕೊಂಡಿರೋದು 93 ಜನ, ಇಂಜರ್ಡು 291 ಜನ. ನೋಡಿ, 240ಕ್ಕೆ 384 ಜನದ್ದು ಇಂಜುರಿ ಮತ್ತು ಡೆತ್ ಆ ಥರ.
ಒಂದು ಕೇಸಲ್ಲಿ ಒಬ್ಬರು ತೀರ್ಕೊತಾರೆ, ಒಬ್ಬರು ಇಂಜರ್ಡ್. ಈಗ ನನ್ನ ಕೇಸಲ್ಲಿ ಒಬ್ಬರು ತೀರ್ಕೊಂಡಿದ್ದಾರೆ, 3 ಜನ ಇಂಜರ್ಡ್. ಈ ಥರ ಇದಕ್ಕೆ ನಾವು ಸರಿ